ಜಿಲ್ಲಾಧಿಕಾರಿ ಕಚೇರಿಯ ತಂಡ ವಾರದಲ್ಲಿ ಒಂದು ದಿನ ತಾಲೂಕು ಮಟ್ಟದಲ್ಲಿ ಮೊಕ್ಕಾಂ ಹೂಡಿ ಸ್ಥಳದಲ್ಲೇ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಕಾರ್ಯಕ್ರಮ ರೂಪಿಸಲಾಗಿದ್ದು ಇದೇ ತಿಂಗಳಿನಲ್ಲಿ ನೂತನ ಉಪಕ್ರಮ ಕಾರ್ಯರೂಪಕ್ಕೆ ಬರಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯಂ ಮುಗಿಲನ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇಂದು ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ಪತ್ರಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಈ ಮಾಹಿತಿ ನೀಡಿದರು. ತಾಲೂಕು ಮಟ್ಟದ ಜನರು ದೂರದ ಮಂಗಳೂರಿನಲ್ಲಿರುವ ಜಿಲ್ಲಾ ಕೇಂದ್ರಕ್ಕೆ ತೆರಳಿ ತಮ್ಮ ಕೆಲಸ ಮಾಡಿಕೊಳ್ಳಲು ಬಹಳಷ್ಟು ಸಮಯ ಮತ್ತು ಶ್ರಮ ವಹಿಸಬೇಕಾಗ್ತಾ ಇದೆ. ಈ ದಿಶೆಯಲ್ಲಿ ಗ್ರಾಮಾಂತರ ಭಾಗದ ಜನರಿಗೆ ನೆರವಾಗಲು ಈ ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಮೊದಲು ತಾಲೂಕು ಕೇಂದ್ರದಲ್ಲಿ ಹಾಗೂ ಬಳಿಕ ಹೋಬಳಿ ಮಟ್ಟಕ್ಕೆ ಜಿಲ್ಲಾಧಿಕಾರಿ ಕಚೇರಿಯ ತಂಡ ತೆರಳಲಿದೆ. ಪ್ರತಿ ಬುಧವಾರ ಅಥವಾ ಗುರುವಾರ ಈ ಕಾರ್ಯಕ್ರಮ ನಡೆಸುವಂತಹ ಉದ್ದೇಶವಿದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು. ಜಿಲ್ಲಾಧಿಕಾರಿ ಕಚೇರಿ ಮತ್ತು ತಾಲೂಕು ಕಚೇರಿ ಮಟ್ಟದಲ್ಲಿ ಬಾಕಿ ಉಳಿದಿರುವ ಅರ್ಜಿಗಳ ಬಗ್ಗೆ ಮಾಹಿತಿ ವಿನಿಮಯ ಮಾಡಿಕೊಂಡು ಚರ್ಚಿಸಿ ಪರಿಹಾರ ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ರಸ್ತೆಯ ಹೊಂಡಗಳ ಸಮಸ್ಯೆ ಕುರಿತಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರು ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರ ಜೊತೆ ಸಭೆ ನಡೆಸಿದ್ದು ರಸ್ತೆ ಹೊಂಡಗಳು ಮತ್ತು ಸಮಸ್ಯೆ ಬಗ್ಗೆ ಪಟ್ಟಿ ಮಾಡುವಂತೆ ಸೂಚಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಯೋಜನಾ ನಿರ್ದೇಶಕರು ಮತ್ತು ಪೊಲೀಸ್ ಕಮಿಷನರ್ ಅವರು ಈಗಾಗಲೇ ಪಟ್ಟಿ ಕೊಟ್ಟಿದ್ದಾರೆ. ಅದನ್ನ ಪರಿಶೀಲಿಸಿ ನಾನೇ ಸ್ವತಃ ಸ್ಥಳ ತನಿಖೆ ನಡೆಸಿ ಬಳಿಕ ದುರಸ್ತಿ ಕಾಮಗಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಹೊಸ ತಾಲೂಕು ಕಚೇರಿಗಳ ಸಿಬ್ಬಂದಿ ಕೊರತೆ ಮತ್ತು ಇತರ ಸಮಸ್ಯೆಗಳ ಬಗ್ಗೆ ಕಂದಾಯ ಇಲಾಖೆ ಮೂಲಕ ಸರ್ಕಾರದ ಗಮನಕ್ಕೆ ತರಲಾಗಿದೆ. ಸಾರಿಗೆ ಸಂಚಾರ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಸಾರಿಗೆ ಪ್ರಾಧಿಕಾರದ ಸಭೆ ನಡೆಸಿ ಚರ್ಚಿಸಲಾಗುವುದು. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಲಭ್ಯವಿರುವ ಸಂಪನ್ಮೂಲ ಬಳಸಿಕೊಂಡು ಯೋಜನೆ ರೂಪಿಸಲಾಗುವುದು. ಸಂಡೇ ಬಜಾರ್ ಆರಂಭಿಸುವ ಪ್ರಸ್ತಾವವಿದೆ. ಪ್ರಕೃತಿ ವಿಕೋಪ ನಿರ್ವಹಣಾ ಯೋಜನೆಯನ್ನ ವಿಕೇಂದ್ರೀಕರಿಸಿ ಗ್ರಾಮ ಪಂಚಾಯತ್, ನಗರ ಸ್ಥಳೀಯ ಆಡಳಿತ ಸಂಸ್ಥೆ ಮತ್ತು ಮಹಾನಗರ ಪಾಲಿಕೆ ಮಟ್ಟದಲ್ಲಿ ಯೋಜನಾ ಘಟಕ ರೂಪಿಸಲಾಗಿದ್ದು ಇದು ಶಾಶ್ವತವಾಗಿ ಇರುತ್ತದೆ. ಯಾವತ್ತೂ ಇದು ಪ್ರಯೋಜನಕ್ಕೆ ಬರಲಿದೆ ಎಂದು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಜೆ, ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ, ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರಾಯ್, ಜಿಲ್ಲಾ ವಾರ್ತಾಧಿಕಾರಿ ರವಿರಾಜ್ ಮತ್ತು ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು. ಬಂದಿದ್ದ ಒಂದು ವಾರದ ಒಳಗಡೆನೆ ಮಾಡಬೇಕಾಗಿರುವಂಥ ಒಂದು ಸಂವಾದ ಮಾಡಬೇಕಾಗಿತ್ತು. ಆದರೂ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಕೃತಿಯ ಒಂದು ಇದರ ಹಿನ್ನೆಲೆಯಲ್ಲಿ ನಾವು ಇದನ್ನು ಮುಂದುವರಿಸ್ತಾ ಹೋಗ್ತೀವಿ. ನಗರದ ಸಮಸ್ಯೆಗಳಲ್ಲಿ NH ರಿಲೇಟೆಡ್ ಪ್ರಾಬ್ಲಮ್ಸ್ ಹೆಚ್ಚಿನ ಮಟ್ಟದಲ್ಲಿ ಪೇಪರಲ್ಲಿ ಕವರೇಜು ಆಗಲಿ ನಿಮ್ಮ ಫೀಡ್ಬ್ಯಾಕ್ಗಳಲ್ಲಾಗಲಿ ಅದು ಬಂದಿದೆ. ಇದಕ್ಕೆ ಈಗಾಗಲೇ ನಾನು ಸೂಚನೆಯನ್ನು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದೀನಿ. MCC ಕಮಿಷನರ್ ಮತ್ತು PD ಜಂಟಿಯಾಗಿ ಒಂದು ಪಟ್ಟಿ ಮಾಡಿಕೊಂಡು ಪ್ರತಿಯೊಂದು ಏರಿಯಾದು ಸ್ಟ್ರೆಚ್ಚು ಇವ್ರ ಸಮಸ್ಯೆ ಅವ್ರು ಹೇಳಿ, ಅವ್ರ ಸಮಸ್ಯೆ ಅವ್ರು ಹೇಳಿ, ಯಾರು ಪರಿಹಾರ ಮಾಡೋಣ ಅಂತದ್ದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು MCC ಕಡೆಯಿಂದ ಯಾವುದಾಗತ್ತೆ, NH ಕಡೆಯಿಂದ ಯಾವುದಾಗತ್ತೆ, ಯಾವುದು ಅನ್ರಿಸಾಲ್ವ್ಡ್ ಇಶ್ಯೂದು ಪಟ್ಟಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ನಿನ್ನೆ PD NH ನನಗೆ ಒಂದು ಕೊಟ್ಟಿದ್ದಾರೆ ಮಾಹಿತಿಯನ್ನು, ನಾನು ಇನ್ನೂ ಓದೋಕ್ಕಾಗಲಿಲ್ಲ. ಅದನ್ನು ಮಾಡಿಬಿಟ್ಟು ನಾವು ಇವರೆಲ್ಲರನ್ನ ಕರ್ಕೊಂಡು ಸ್ವತಃ ನಾನು ಇದನ್ನು ಈ ಸ್ಟ್ರೆಚ್ಚನ್ನು ಪರ್ಟಿಕ್ಯುಲರ್ಲಿ ಬೈಕಂಪಾಡಿ ಇದು ಸಿಟಿ ಸ್ಟ್ರೆಚ್ ಏನಿದೆ, ಈ ಇಶ್ಯೂಸ್ ಕೊಂಡಿ ಬೀಳುವಂಥದ್ದು, ಆಕ್ಸಿಡೆಂಟ್ ಆಗಿ ಡೆತ್ ಆಗಿರುವಂಥದ್ದು, ಈಗಾಗಲೇ ಕಮಿಷನರ್ ಆಫ್ ಪೊಲೀಸು ಸಹ ಒಂದು ಪಟ್ಟಿ ಕೊಟ್ಟಿದ್ದಾರೆ ಇಂಥ ಕೆಲಸಗಳಾಗಬೇಕು ಅಂತ. ಸೊ ಆದರೂ ಸಹ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಇದು ಎರಡೂ ಸಹ ಕಾಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಏನು ಆಗಿದೆ ಅಂತ ಅವ್ರು ಕ್ಲೈಮ್ ಮಾಡ್ತಾರೆ, ಪ್ಲಸ್ ಏನು ರಿಸಾಲ್ವ್ ಆಗಬಹುದು, ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಇದನ್ನು ಇನ್ಸ್ಪೆಕ್ಷನ್ ಕೂಡಲೇ ಮಾಡ್ತೀನಿ. KPT ಆ್ಯಂಡ್ ನಂತೂರ್ ಜಂಕ್ಷನಲ್ಲಿ ಆ ಕೆಲಸನೂ ಸಹ ಇನ್ನೂ ಪ್ರಾರಂಭ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅವರ ಅಂಡರ್ಸ್ಟ್ಯಾಂಡಿಂಗು ನಮ್ಮ ಸಿಟಿಯ ಬೇಡಿಕೆಯಲ್ಲಿ ವ್ಯತ್ಯಾಸ ಇದೆ. ಸೊ ಇದೆಲ್ಲ ಪ್ರಾಜೆಕ್ಟ್ಸನ್ನ ಕ್ರೋಢೀಕರಿಸ್ಕೊಂಡು ಮಾಡಬೇಕು. NH ಕೆನಾಟ್ ಹ್ಯಾವ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಮೈಂಡ್ಸೆಟ್ ಅಲೋನ್. ಅಂದರೆ ನಾನು ಈ ಮಾಡಿ ಮುಗಿಸ್ಕೊಂಡು ಹೋಗ್ತೀನಿ ಅನ್ನುವಂಥ ಭಾವನೆ ಸರಿಯಾಗೋದಿಲ್ಲ. ಶಾಶ್ವತವಾಗಿ ಅದು ಸಿಟಿಗೆ ಉಳಿಬೇಕಾಗಿದೆ. ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರವಾಗಿ ಒಂದು ಯೋಜನೆ ಬರಬೇಕು ಹೊರತು ಯೋಜನೆ ಬಂದು ಹೊಸ ಸಮಸ್ಯೆಯನ್ನು ಉದ್ಭವ ಮಾಡಬಾರ್ದು. ಅಂಥ ರೀತಿಯಲ್ಲಿ ಅದನ್ನು ನಾವು ಕ್ರಮ ವಹಿಸ್ತೇವೆ. ನ್ಯೂ ತಾಲೂಕು, ಹೊಸ ತಾಲೂಕುಗಳಲ್ಲಿ ಸಂಪೂರ್ಣವಾಗಿ ಎಸ್ಟಾಬ್ಲಿಷ್ಮೆಂಟ್ ಇನ್ನೂ ಆಗಿಲ್ಲ. ಎಲ್ಲ ಕಚೇರಿಗಳು ಸಹ ಅಲ್ಲಿ ಸ್ಥಳಾಂತರ ಆಗಿಲ್ಲ. ಅವರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಇನ್ನೂ ಕೂಡ ಸಂಪೂರ್ಣ ಮಟ್ಟದಲ್ಲಿ ಬಂದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಈಗಾಗಲೇ ಕಂದಾಯ ಇಲಾಖೆ ವತಿಯಿಂದನೂ ರಾಜ್ಯ ಮಟ್ಟದಲ್ಲಿ ಇದನ್ನು ಗಂಭೀರವಾಗಿ ತಗೊಂಡಿದ್ದಾರೆ. ನಮ್ಮ ರಿಮೋಟ್ ಜಾಗಗಳು ಸಹ ಇದೆ.
ಅಲ್ಲಿಂದ ಜನ ಇಲ್ಲಿ ಬರಬೇಕಂದ್ರೆ ಭಾಳ ಸಮಯನೂ ಸಹ ಅವರು ಕಳೆದುಕೋಬೇಕಾಗತ್ತೆ. ಈ ತಿಂಗಳಿಂದ ಆಗಸ್ಟ್ ತಿಂಗಳಿಂದ ಇದನ್ನು ನಾವು ವಾರಕ್ಕೆ ಒಮ್ಮೆ ಒಂದು ತಾಲೂಕಾಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ತಾಲೂಕು ಹೆಡ್ ಕ್ವಾರ್ಟರ್ಸಿಂದ ಇದನ್ನು ಪ್ರಾರಂಭ ಮಾಡ್ತೇವೆ. ಇದರಲ್ಲಿ ಮೊದಲನೇದಾಗಿ ನಮ್ಮ ಜಿಲ್ಲಾ ಆಡಳಿತದ ಜಿಲ್ಲಾಧಿಕಾರಿ ಕಚೇರಿಯ ತಂಡ ಹೋಗುತ್ತೆ. ಅವರು ಅಲ್ಲಿರುವಂಥ ಸಮಸ್ಯೆಗಳು, ನಮ್ಮ ಆಫೀಸಲ್ಲಿ ಪೆಂಡಿಂಗ್ ಇರುವುದು ಅವ್ರ ಕಡೆಯಿಂದ ನಮ್ಮ ಆಫೀಸ್ ಕೆಲಸ ಅವರಲ್ಲಿ ಪೆಂಡಿಂಗ್ ಇರುವಂಥದ್ದು, ಇಂಥ ವಿಚಾರಗಳೆಲ್ಲ ವಿಚಾರ ಮಾಡ್ತಾರೆ. ಆಗಾಗ ಇಲ್ಲ ಇರೋದು ಒಂದೇ ಮುಗಿಲ್ ಅಂತ ಇರೋದು. ಆ್ಯಕ್ಚುಲಿ ಅದಕ್ಕೆ ಕೇನೋ ಜೀನೋ ಕೊಡಬೇಕಾಯ್ತು, ನಮ್ಮಪ್ಪ ಹೆಚ್ಚು ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ಮುಲ್ಲಾ ಮೊಯ್ಲೀನ್ ಅಂತ ಎಲ್ಲರೂ ಕರಿತಾ ಇದ್ರು ಇಲ್ಲಿ ಕನ್ನಡ. ಅದು ಮುಳ್ಳೈ ಅಂದರೆ ವನ, ಕಾಡು. ಮುಗಿಲು, ಅದೇ ಮುಗಿಲು ಅಂತ ಪದ, ಮುಗಿಲ್ ಅಂತ ತಮಿಳಲ್ಲಿ ಇರೋದು, ಮೋಡ ಅಂತ. ನಾನು ಅದಕ್ಕೆ ಕನ್ನಡದಲ್ಲಿ ಮುಗಿಲನಂತ ಹಾಕಿ ಅಂತ, ಅದು ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಮುಲ್ಲೈ ಮುಗಿಲನ್. ನನ್ನ ವಿನಂತಿ, ಮುಳ್ಳೆಯಲ್ಲಿ ಇಲ್ಲು ಒತ್ತು ಬಿಡಬೇಡಿ ಅಂತ. ಮುಲ್ಲೈ ಅಂತ ಆಗ್ಬೇಕು. ಒತ್ತು ಬಿಟ್ರೆ ಅರ್ಥನೇ ಬೇರೆ ಆಗುತ್ತೆ.